ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ-ಬಸ್ ಸೇವಾ ಯೋಜನೆಯಡಿ ಮಂಗಳೂರಿಗೆ 100 ಇಲೆಕ್ಟ್ರಿಕ್ ಬಸ್ಗಳು ಮಂಜೂರುಗೊಂಡಿದ್ದು, ಇದರ ಡಿಪೋ ಚಾರ್ಜಿಂಗ್ ಪಾಯಿಂಟ್ಗೆ ಟೆಂಡರ್ ಆಹ್ವಾನಿಸಲಾಗಿದೆ. ಟೆಂಡರ್ ಸಲ್ಲಿಸಲು ಜುಲೈ 8ಕ್ಕೆ ಅಂತಿಮ ದಿನವಾಗಿದ್ದು, 3 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸುವ ನಿರೀಕ್ಷೆ ಇದೆ. ಎಲೆಕ್ಟ್ರಿಕ್ ಬಸ್ಗಳ ಚಾರ್ಜಿಂಗ್ ಪಾಯಿಂಟ್ಗೆ ಮೆಸ್ಕಾಂ ಟೆಂಡರ್ ಆಹ್ವಾನಿಸಿದೆ. ಜುಲೈ 8 ಸಂಜೆ 4 ಗಂಟೆಯೊಳಗೆ ಟೆಂಡರ್ಗೆ ಅರ್ಜಿ ಸಲ್ಲಿಸಬೇಕಿದೆ. ಕುಂಟಿಕಾನ ಮತ್ತು ಮುಡಿಪು ಬಾಳೆಪುಣಿಯಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳಿಗೆ ಕೆಪಿಟಿಸಿಎಲ್ ಈಗಾಗಲೇ ಅನುಮೋದನೆಯನ್ನ ನೀಡಿದೆ. ಡಿಪೋಗಳ ಸಿವಿಲ್ ಕಾಮಗಾರಿಗೆ ಕೆಎಸ್ಆರ್ಟಿಸಿ ಟೆಂಡರ್ ಆಹ್ವಾನಿಸಲಿದ್ದು, ಅದರ ನೋಟಿಫಿಕೇಶನ್ ಪ್ರಕ್ರಿಯೆ ನಡೆಯುತ್ತಿದೆ. 15 ದಿನದೊಳಗೆ ಸಿವಿಲ್ ಕಾಮಗಾರಿಗೂ ಟೆಂಡರ್ ಆಹ್ವಾನಿಸುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ-ಬಸ್ ಸೇವಾ ಯೋಜನೆಯ ಸಿವಿಲ್ ಕಾಮಗಾರಿಗೆ ಟೆಂಡರ್ ಕರೆದು ಕಾಮಗಾರಿ ಶೀಘ್ರಗತಿಯಲ್ಲಿ ಮುಗಿಸಲು ಷರತ್ತು ಹಾಕುವ ಸಾಧ್ಯತೆ ಇದೆ. ಇದಾದ ಬಳಿಕ ಕೇಂದ್ರ ಸರ್ಕಾರ ಬಸ್ಗಳ ಖರೀದಿಗಾಗಿ ರಾಷ್ಟ್ರ ಮಟ್ಟದಲ್ಲೇ ಅರ್ಜಿಗಳನ್ನು ಆಹ್ವಾನಿಸಲಿದೆ. ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಈ ಟೆಂಡರ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಈಗಾಗಲೇ ಕೆಲವು ಸಂಸ್ಥೆಗಳು ಮಂಗಳೂರಿಗೆ ಬಂದು ಕುಂಟಿಕಾನ ಬಾಳೆಪುಣಿಯ ಡಿಪೋವನ್ನ ಪರಿಶೀಲನೆ ನಡೆಸಿವೆ. ನಿರೀಕ್ಷೆಯಂತೆ ಎಲ್ಲವೂ ನಡೆದರೆ 6 ತಿಂಗಳಲ್ಲಿ ಬಸ್ ಸಂಚಾರ ಆರಂಭವಾಗುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಮಂಗಳೂರು ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಭಾರೀ ಬೇಡಿಕೆ ಇದ್ದು, ಈಗಾಗಲೇ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದೆ. ಆದ್ಯತೆ ಮೇರೆಗೆ ಬಸ್ಗಳನ್ನು ಸಂಬಂಧಪಟ್ಟ ರೂಟ್ಗೆ ಮಂಜೂರು ಮಾಡಲಾಗುವುದು ಎಂದು ಮಂಗಳೂರು ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿಗೆ 100 ಇಲೆಕ್ಟ್ರಿಕಲ್ ಬಸ್ಗಳು ಮಂಜೂರಾಗಿದೆ. ಈ ಚಾರ್ಜಿಂಗ್ ಪಾಯಿಂಟ್ ಟೆಂಡರ್ ಆಹ್ವಾನಿಸಲಾಗಿದ್ದು, ಜುಲೈ 8 ಸಂಜೆ 4 ಗಂಟೆಗೆ ಟೆಂಡರ್ ಸಲ್ಲಿಕೆ ಅವಧಿ ಮುಗಿಯಲಿದೆ. ಇದಾದ ಬಳಿಕ ಡಿಪೋಗಳ ಸಿವಿಲ್ ಕಾಮಗಾರಿಗೆ ಟೆಂಡರ್ ಕರೆಯುವ ಸಾಧ್ಯತೆ ಇದ್ದು, ಇದಾದ ಕೆಲ ದಿನದಲ್ಲೇ ಬಸ್ಗಳ ಖರೀದಿಗೂ ರಾಷ್ಟ್ರ ಮಟ್ಟದಲ್ಲಿ ಟೆಂಡರ್ ಕರೆಯುವ ಸಾಧ್ಯತೆ ಇದೆ.